ಪೂರಕ್ಲೆಲ್ಲ ಸೊಲ್ಮೆಲು ಯಾನ ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲೇನ್ ಮಾತರೆಲ್ಲ ಮೋಕೆಡಿ ಎತ್ಕೊಂಡೊಂದುಲ್ಲೆ. ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ನಾವೊಂದು ಲೇಹ ಮಾಡುವ. ಧಾರೆ ಹುಳಿಯ ಲೇಹ. ಕೆಮ್ಮು ಕಫ ಇದಕ್ಕೆಲ್ಲ ಒಳ್ಳೆ ಒಂದು ಮನೆ ಮದ್ದು. ಸಣ್ಣವರಿಂದ ಹಿಡಿದು ದೊಡ್ಡವರಿಗೂ ಇದು ಒಳ್ಳೆ ಮನೆ ಮದ್ದು. ಇನಿ ನಮ್ಮ ಧಾರೆ ಪುಳಿತ ಒಂಜಿ ಲೇಹ ಮಲ್ಪಗ ಒಂದು ಎಲ್ಲೆಡು ಪತ್ತಿನ ಮಲ್ಲಗಲೆಗ್ಲ ಮಸ್ತ್ ಎಡ್ಡೆ ಕಫಕ್ ಒಂದು ಎಡ್ಡೆ ಆಪುಂಡು ಮಸ್ತ್. ನಾನು ಮರಿಯಲ ಬನ್ನಗ ಕಫ ತೆಮ್ಮ ಪೂರ ಇತ್ತಿನನೆ ಜೋಕ್ಲೆಡ್ ಪತ್ತಿನ ಮಲ್ಲಕ್ಲೆಗ್ಲ ಇಂಚನಿಗ್ಲು ಲೇಹ ರೆಡಿ ಮಲ್ತಿವಂಡ ಏಪಲ ದೆತುನುಲಿ. ಈಗ ಮಳೆಗಾಲದಲ್ಲಿ ಇನ್ನು ಕಫ ಕೆಮ್ಮ ಎಲ್ಲ ಶುರುವಾಗ್ತದೆ. ಆ ಟೈಮಲ್ಲಿ ಈ ಲೇಹ ಇದ್ದರೆ ತುಂಬ ಉಪಯುಕ್ತ. ಹೀಗೆ ನಾವು ಧಾರೆ ಹುಳಿಯನ್ನು ಎಲ್ಲ ಕಟ್ ಮಾಡಿ ನಾವು ರೆಡಿ ಮಾಡ್ಕೋಬೇಕು. ಮೊದಲು ಇಂಚ ಪೂರ ಪುಳಿನ ನಮಾಯ್ತಾ ಸೈಡ್ ಕಟ್ ಮಲ್ತು ಬಿತ್ತು ಪೂರ ಪಾಟ್ರೆ ಬಲ್ಲಿ ಇದರಲ್ಲಿ ಬೀಜ ಎಲ್ಲ ಹಾಕದೆ ಇದನ್ನು ಕಟ್ ಮಾಡಿ ತಂದಾಯಿತು. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೆ ರುಬ್ಕೋಬೇಕು. ಒಂದೇನೊಂದು ಮಿಕ್ಸಿ ಜಾರಿಗೆ ಪಾಡ್ದು ನೀರು ಪಾಡಂದೆ ಕಡೆ ತುಲೆ ಕಡೆದು ಆಯಿತಾ ಜ್ಯೂಸು ದೆಪ್ಪೊಡು. ನೀರು ಹಾಕಬಾರ್ದು ಸ್ವಲ್ಪ ಕೂಡ. ಅದರ ನಾವು ಜ್ಯೂಸನ್ನು ತೆಗೆದುಕೊಳ್ಬೇಕು. ನೆತ್ತ ಜ್ಯೂಸು ನಮ್ಮ ದೆತ್ತೊನ್ಗ ಮಸ್ತ್ ಎಡ್ಡೆ ಆಪುಂಡು ಫ್ರೆಂಡ್ಸ್. ಕಫ ಪೂರ ನೀರಾದು ಪೋಪುಂಡು. ಇಂಚನಿಗುಲು ಲೇಹ ಮಲ್ತಿಂದ ಜೋಕ್ಲೆಗ್ ಪೂರ ಕಫ ಪೂರ ಇತ್ತನೊಂದು ಚೂಚೂರು ಕೊರ್ನಾಂಡ್ ಮಸ್ತ್ ಎಡ್ಡೆ ಒಂಜಿ ಇಲ್ಲದ ಮರ್ದಂದೆ ಪನುಲಿ. ಮಲ್ಲಕ್ಲೆಗಂಡ ಚೂರು ಜಾಸ್ತಿ ದೆತೊಂಡಾಂಡ್ ಎಲ್ಲಿಯಕ್ಲೆಗಂಡ ಒಂತೆ ಕಮ್ಮಿ ಕೊರಡು ಲೇಹ ದಿನೋಲ ಕೊಂಡಲ ದಾಲ ಸಮಸ್ಯೆ ಇಜ್ಜಿನೆಟ್ಟು ತುಲೆ ನಮ್ಮ ಇಂಚಿನ ಜ್ಯೂಸು ದೆತ್ತನೋಡು. ಹೀಗೆ ಇದರೆಲ್ಲ ಜ್ಯೂಸು ನಾವು ತೆಗೆದಿಟ್ಕೊಳ್ಳುವ. ನೋಡಿ ಇಷ್ಟು ಜ್ಯೂಸು ಸಿಕ್ಕಿತು ನಮಗೆ. ಇದು ಬೇಡ, ಖಾಲಿ ಜ್ಯೂಸ್ ಮಾತ್ರ ಸಾಕು. ನೆತ್ತ ನಮಕ್ ರಸ ಮಾತ್ರ ಬೋಡಾಯಿನಿ ತುಲೆ ಈತ ರಸ ತಿಕ್ಕಂಡು ನೆಕ್ಕಿತೆ ನಮ್ಮ ಒಂಜಿ ಚಮಚದಾತು ಎಡ್ಡೆ ಮುಂಚಿದ ಪುಡಿ ಪಾಡ್ಗ 1 ಚಮಚದಷ್ಟು ಕರಿಮೆಣಸಿನ ಹುಡಿ, ಸ್ವಲ್ಪ ಅರಸಿನ ಚಿಟಿಕೆ, ಚೂರು ಮಂಜಲ್ದ ಪುಡಿ, 2 ಚಮಚದಷ್ಟು ಶುಂಠಿ ರಸ, 2 ಚಮಚದಾತು ಶುಂಠಿದ ರಸ ನಮ್ಮ ಪಾಡ್ಗ ಒಂದೇನಿತೆ ನಮ್ಮ ಶೋಕು ಬೆರವುಗ. ಇದನ್ನೀಗ ಚೆನ್ನಾಗಿ ನಾವು ಕಲಿಸ್ಕೋಬೇಕು. ನೋಡಿ ಹೀಗೆ ಇದರಲ್ಲಿ ನಾವು ಶುಂಠಿ ಅರಸಿನ ಮತ್ತು ಕರಿಮೆಣಸು ಎಲ್ಲ ಹಾಕಿದ್ದೀವಿ. ಕೆಮ್ಮಕ್ಕೆ ಕೂಡ ಇದು ಒಳ್ಳೆಯದಾಗ್ತದೆ. ಯಾಕೆ ಶುಂಠಿ ಪೂರ ಪಾಡ್ನದ ಹತ್ರ ಕೆಮ್ಮುಗ್ಲ ಎಡ್ಡೆ ಹಾಪುಂಡು ಮುಲ್ಪೆಯನ್ನು ಓಲೆ ಬೆಲ್ಲ ದೆತ್ತೊಂದೆ. ಇಲ್ಲಿ ನೋಡಿ ನಾನು ಒಂದು ತಾಳೆ ಬೆಲ್ಲವನ್ನು ತಗೊಂಡಿದ್ದೇನೆ. ಇದು ಸಿಗದಿದೆ ನೀವು ಕಲ್ಲು ಸಕ್ಕರೆ ಕೂಡ ಬಳಸ್ಬೋದು. ಓಲೆ ಬೆಲ್ಲ ತಿಕ್ಕ ಜನಿಗ್ಲು ಕಲ್ಲು ಸಕ್ಕರೆ ಎಲ್ಲ ಪಾಡೋಲಿ. ಇತ್ತೆ ಒಂದೇ ನಮ್ಮ ಕೊದ್ಯವಡು. ಈಗ ನೋಡಿ ನಾನು ಬಿಸಿ ಆಗಲಿಕ್ಕೆ ಇಟ್ಟೆ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕು. ಒಂದು ವೇಳೆ ನಿಮಗೆ ತಾಳೆ ಬೆಲ್ಲ ಸಿಕ್ಕಿದರೆ ಅದುವೇ ಹಾಕಿ, ತುಂಬ ಒಳ್ಳೆಯದು. ಸಿಗದಿದ್ದರೆ ನೀವು ಕಲ್ಲು ಸಕ್ಕರೆಯನ್ನು ಹಾಕೋಬಹುದು. ಓಲೆ ಬೆಲ್ಲ ಪಾಂಡ ಮಸ್ತ್ ಎಡ್ಡೆ ಹಾಪುಂಡು ಇಚ್ಚಿನ ನಿಗ್ಲು ಕಲ್ಲು ಸಕ್ಕರೆಲ್ಲ ಪಾಡೋನುಲಿ. ಇದು ಎಡ್ಡೆ ಕೊದಿ ಬರೋನುಂಡು. ಇದು ಚೆನ್ನಾಗಿ ಕೊದಿ ಬರ್ತಾ ಉಂಟು. ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಬೇಕು. ಯಾಕಂದರೆ ನಾವು ಇದನ್ನು ತುಂಬ ಟೈಮ್ ಇಡಬಹುದು ನೀರಿನ ಅಂಶ ಎಲ್ಲ ಹೋದರೆ. ಒಂದೇ ನಮ್ಮ ಮಸ್ತ್ ಸಮಯ ದೀವೊಲಿ ನೀರ್ದ ಅಂಶ ನೆಟ್ಟು ಇಪ್ಪರೆಯಲ್ಲಿ ಅಂಚಾದು ಒಂದೇನು ಸರಿ ಕೊದ್ಯ ಒಡಾಪುಂಡು ತುಲೆ ಇಂಚನೆ ಮಸ್ತ್ ಶೋಕ್ಲಾಪುಂಡು ಖಾರ ಪುಳಿ ಚೀಪೆ ಪುರ. ಇತ್ತೆ ನಮನೆಗೆ ಓಲೆ ಬೆಲ್ಲ ಪಾಡ್ಗ. ಇವಾಗ ನಾವು ಇದಕ್ಕೆ ತಾಳೆ ಬೆಲ್ಲವನ್ನು ಸೇರಿಸ್ಕೋಬೇಕು. ನೋಡಿ ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು. ನೀವು ಗುದ್ದಿ ಬೇಕಾದ್ರೂ ಪುಡಿ ಮಾಡ್ಕೋಬೋದು. ಇದು ಕರಗ್ತದೆ ಬೆಲ್ಲ. ಒಂದೇ ನಮ್ಮತ್ತೆ ಬೆಲ್ಲ ಶೋಕು ಕಲಡ್ಡೋಡು ಬೊಕ್ಕಲ ಒಂದು ನಮ್ಮ ಲೇಹದ ಲೆಕ್ಕ ಆನೆಟ ಶೋಕು ಒಂದೇನು ಕೊದ್ಯವಡು. ಲೇಹದ ಥರ ಆಗುವ ತನಕ ಇದರಲ್ಲೆಲ್ಲ ನೀರಿನ ಅಂಶ ಹೋಗುವವರೆಗೆ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲದಿದ್ದರೆ ನೀವು ಸರಿಯಾಗಿ ಕುದಿಸದಿದ್ದರೆ ಇದು ಬೇಗ ಹಾಳಾಗ್ತದೆ. ನೀವಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆಗೆ ಶೇರ್ ಮಾಡಿ. ತುಂಬ ಒಂದು ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಆದಷ್ಟು ಜನರಿಗೆ ಶೇರ್ ಮಾಡಿ ಈ ಮನೆಮದ್ದನ್ನು. ಆಯ್ನಾದ ಜನಕ್ಕೆ ಶೇರ್ ಮಲ್ಪಲೆ ನಮ್ಮ ಇಲ್ಲಡ ಒಂಜಿ ಕಫ ಕೆಮ್ಮಗು ಒಂಜಿ ಮರ್ದು ಇಲ್ಲಲೇ ಮಲ್ತಿನ. ನಿಗಲು ನನ್ನಲ ಎನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದಿ ಜನ ಸಬ್ಸ್ಕ್ರೈಬ್ ಮಲ್ತು ಆಯ್ತಾ ಬರೀ ಟಿಪ್ಪುನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ. ಇದು ತುಲೆ ಒಂದು ಶೋಕು ಕೊದಿ ಬರೋನುಂಡು. ನನ್ನಲ್ಲ ಒಂದೇನು ನಮ್ಮ ಕೊದ್ಯವಡು ಮೀಡಿಯಮ್ ಫ್ಲೇಮ್ಡೆ ಕೊದ್ಯವಡು. ಮಧ್ಯಮ ಉರಿಯಲ್ಲಿ ನಾವಿದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಹೀಗೆ ಸೈಡೆಲ್ಲ ಸಪ್ರೇಟ್ ನೋಡಿ ಹೀಗೆ ಮಾಡ್ತಾ ನಾವು ಮಗಿಸ್ತಾ ಇರಬೇಕಾಗ್ತದೆ. ತಳ ಹಿಡಿಲಿಕ್ಕೆ ಬಿಡಬಾರ್ದು. ನಮ್ಮ ಅಡಿ ಪತ್ತರೆ ಬಿಡ್ರಲ್ಲಿ ಇಂಚ ನಮ್ಮ ಚೌಂಟು ತಿರ್ಗ ಒಂದೇ ಇಪ್ಪೊಡು ಹಾಕೊಂಡು ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು.
ಕಲ್ಲು ಸಕ್ಕರೆ ಕೂಡ ಹಾಕೋಬೋದು. ಕಲ್ಲು ಸಕ್ಕರೆ ಕೂಡ ಕಫಕ್ಕೆ ಒಂದು ಒಳ್ಳೆಯದೇ. ಕಲ್ಲು ಸಕ್ಕರೆ ಕೂಡ ಕಲ್ಲು ಸಕ್ಕರೆ ಎಲ್ಲ ಕಫಕ್ಕೂ ಮಸ್ತ್ ಎಡ್ಡೆನೆ. ಇದನ್ನು ಹೇಗೆ ಕೊಡುವುದು ಅಂತ ನಾನು ಹೇಳ್ತೇನೆ, ಕೊನೆ ತನಕ ನೀವು ಸ್ಕಿಪ್ ಮಾಡದೆ ನೋಡಿ. ಒಂದು ಎಂಚ ದೇತ ನೋಡೋದಿಲ್ಲ ನಿಗ್ಲೆ ಪನ್ಪೆ ನಿಗಲು ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೋಲೆ ನೋಡಿ. ಈಗ ಇದು ಎಷ್ಟು ಒಳ್ಳೆ ಕುದಿ ಬಂದು ಇಷ್ಟ ಆಯಿತು. ಒಂದು ಎಡ್ಡೆ ಕೊದ್ದಿದ್ದು ತುಲೆ ಎಂಚ ಆತಂಡು ತುಲೆ ನಮ್ಮ ರಪ್ಪತುನ ಚವನ್ ಫ್ರೆಶ್ದೆಲ್ಲಕ ತೋಜುಂಡು. ಬೇಗ ಒಂದೇ ಸಲ ನೋಡುವಾಗ ಇದು ಚವನ್ ಫ್ರೆಶ್ ನೋಡಿದಾಗ ಆಗ್ತದೆ. ಹಾಗೆ ಒಂದು ಲೇಹ ಒಳ್ಳೆ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಇತ್ತಲ್ಲಿ ಒಂದು ಸೈಡ್ ಪೂರ ಬುಡೊಂದು ಬತ್ತನ ನಾನು ನಮ್ಮ ಆತಂಡ ಇಜ್ಜ ನಿಕ್ಲೆ ಪನ್ಪೆ ತುಲೆ ನೆತ್ತ ಹದ ಇಂಚ ಜಪ್ಪೊಡೊಂದು ಆ ಒಂದು ಬತ್ತಂಡು ಯಾವುನನ ಇದು ಆಯಿತು. ಗ್ಯಾಸ್ ನಾವು ಬಂದ್ ಮಾಡುವ. ನಿಮಗೆ ಒಂದು ಸ್ಪೂನಲ್ಲಿ ತೆಗೆದು ತೋರಿಸ್ತಾ ಇದೆ ನೋಡಿ. ಇದರ ನೋಡಿ ಹೀಗೆ ಬರಬೇಕು. ಇದರ ಕನ್ಸಿಸ್ಟೆನ್ಸಿ ಇಷ್ಟು ಹದದಲ್ಲಿ ಬರಬೇಕು. ಈಗ ಗ್ಯಾಸ್ ಬಂದ್ ಮಾಡುವ. ಇಂಚ ಬರಡ್ತಲೆ ಈ ಹದ ಬತ್ತಿಗಿನ ನಮ್ಮ ಗ್ಯಾಸ್ ಬಂದ್ ಮಲ್ಪುಗ ನನ್ನ ಕುದ್ಯವನು ಬರ್ಚಿ. ಇನ್ನು ಕುದಿಸೋದು ಬೇಡ, ಇಷ್ಟು ಸಾಕು. ಇದನ್ನು ನಾವು ಕ್ಲೀನಾದ ಒಂದು ಬಾಟಲಲ್ಲಿ, ಗಾಜಿನ ಬಾಟಲಲ್ಲಿ ತುಂಬಿಸಿಟ್ಕೊಂಡ್ರೆ ಆಯಿತು. ಒಂದೇನೊಂದು ಕ್ಲೀನ್ ಆಯ್ನ ಒಂಜಿ ಕುಪ್ಪಿದ ಬಾಟಲ್ಡ್ ನಮ್ಮ ಜಿಂಜದು ದೀವಡು ಬಾಟಲಿಡ್ ಏತು ಸಮಯದಿಂಡಲ ದಾಲಾಪುಜಿ ಒಂದು ಎಲ್ಯ ಜೋಕ್ಲೆ ಗಾಂಡ ಒಂಜಿ ಚೂರು ಕೊರಡು ನಿಗಲು ಕೈಟ್ ನಕ್ಕಂಡಲ ಯಾವುಂಡು ಬೀರೆಲಿಡ್ ಮಲ್ಲಕ್ಲೆ ಗಾಂಡ ಒಂಜಿ 4 ಚಮಚದಾತ ದೆತ್ತೊಂಡ ಆಂಡ್ ಇನ್ನೋಲ ಕಫ ಫುಲ್ಲು ನೀರು ಹಾಪುಂಡು ತುಲೆ ನಮ್ಮ ಆತು ಜ್ಯೂಸ್ ತೆತ್ತೊಂದು ಇತ್ತ ದಾರೆ ಪುಳಿದ ಈತು ಲೇಹ ಆಂಡ್ ಎಷ್ಟು ಲೇಹ ಆಯಿತು ನೋಡಿ. ಇದನ್ನು ನಾವು ಕ್ಲೀನಾದ ಬಾಟಲಲ್ಲಿ ತುಂಬಿಸಿಟ್ರೆ ಎಷ್ಟು ಸಮಯ ಕೂಡ ಇದು ಹಾಳಾಗೋದಿಲ್ಲ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ, ಎಲ್ಲರಿಗೂ ಈ ಒಂದು ಮನೆ ಮದ್ದು ಗೊತ್ತಾಗಲಿ ನೋಡಿ. ನಮ್ಮ ಧಾರೆ ಹುಳಿಯ ಲೇಹ ರೆಡಿ ಆಯಿತು. ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ. ಧಾರೆ ಹುಳಿಯ ಲೇಹ, ಧಾರೆ ಪುಳಿತ ಲೇಹ ತುಲೆ ರೆಡಿ ಆ್ಯಂಡ್ ಎಂಚಾತಳು ತುಲೆ ಖಾರ ಪುಳಿ ಪೂರ ಉಂಡು ನೆಟ್. ಇದರಲ್ಲಿ ಖಾರ ಹುಳಿ ಸಿಹಿ ಎಲ್ಲ ಉಂಟು. ಮಕ್ಕಳು ಕೂಡ ತಿಂತಾರೆ ಇದನ್ನು. ಖಂಡಿತ ನೀವು ಹೀಗೆ ಮನೆ ಮದ್ದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಈ ಮಳೆಗಾಲದಲ್ಲಿ ತುಂಬ ಉಪಯುಕ್ತ. ಇಂಚನಿಗಳು ರೆಡಿ ಮಲ್ತ ದಿವಂಡ ಲೇಹ ಈ ಮರಿಯಲಾಗು ಒಂದು ಮಸ್ತ್ ಎಡ್ಡೆ ಹಾಪುಂಡು, ಮಲ್ಲಕ್ಲೆಲ್ಲ ಹಾಪುಂಡು, ಎಲ್ಯಕ್ಲೆಲ್ಲ ಹಾಪುಂಡು. ದೊಡ್ಡವರಿಗೂ ಇದು ಆಗ್ತದೆ, ಸಣ್ಣವರಿಗೂ ಆಗ್ತದೆ. ನಾನೊಂದು ಕ್ಲೀನ್ ಆದ ಗಾಜಿನ ಪಾತ್ರೆಯಲ್ಲಿ ತುಂಬಿಸ್ತಾ ಇದ್ದೇನೆ ನೋಡಿ. ಒಂಜಿ ಕುಪ್ಪಿದ ಗ್ಲಾಸನ್ನ ಜಿಂಜ ಒಂದುಲ್ಲೆ ಎಲ್ಲಿಯ ಲೋಟೆ ಉಂಡು ಐತ ಮುಚ್ಚಲ ಉಂಡು. ಅಂಚಿನ ಒಂಜಿ ಒವ್ವೇ ಒಂಜಿ ಕುಪ್ಪಿದ ಪಾತ್ರೆ ಎತ್ತನ ಐಟು ನಿಗುಲು ಜಿಂಜದ ದೀಂಡ ಏತ್ತಿನ ದೀಂಡಲ ಹಾಳಾಪುಜಿ ಚುಚ್ಚೂರೆ ಒಂದೇನು ಕೊರ್ಂಡ ಆಂಡ್ ಜೋಕ್ಲೆಗಾಂಡ ನನೂರ ಪನೊಂದುಲ್ಲೆ ಮಲ್ಲಕ್ಲೆಗಾಂಡ ಅರ್ಧ ಚಮಚದಾತು ದೆತ್ತನೋಡು ಎಲ್ಯ ಚಮಚಡು. ಸಣ್ಣ ಮಕ್ಕಳಿಗಾದರೆ 1/4 ಚಮಚದಷ್ಟು ಕೊಡಬೇಕು ನೋಡಿ. ನಿಮಗೆ ತೋರಿಸ್ತಾ ಇದ್ದಾನೆ ನೋಡಿ. ಒಂದು ಸಣ್ಣ ಚಮಚದಲ್ಲಿ ಇಷ್ಟು ಸಾಕು ಸಣ್ಣ ಮಕ್ಕಳಿಗೆ. ದೊಡ್ಡವರಿಗಾದರೆ ಅರ್ಧ ಚಮಚದಷ್ಟು ಕೊಟ್ಟರೆ ಸಾಕು. ಇದು ಕಫ ಕೆಮ್ಮು ಎಲ್ಲದಕ್ಕೂ ಒಳ್ಳೆಯ ಒಂದು ಮನೆ ಮದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಲ್ತು ಕಮೆಂಟ್ ಮಲ್ಪಲೆ ಧನ್ಯವಾದ.